ನೀನು ಅಷ್ಟು ಮಾಡಿ ನಮಸ್ಕಾರ ಮಾಡುವಾಗ ಬೆನ್ನನ್ನು ಸಾಗಿಸಬೇಕು, ಶರೀರವನ್ನು ಕುಗ್ಗಿಸಬೇಕು ಅನ್ನೋದು. ಆವಾಗ ತಿಂದದ್ದು ಜಾಸ್ತಿ ಜೀರ್ಣವಾಗುವುದಿಲ್ಲ, ಪುನಃ ಕುಗ್ಗಿಸಬೇಕಿದ್ದರೆ ಜಾಸ್ತಿ ಖರ್ಚಾಗುವುದಿಲ್ಲ. ಬೇಕಾಗ ಅಷ್ಟು ನಮಸ್ಕಾರ ಮಾಡೋದು ಬೇಡ, ನಮಸ್ಕಾರ ಮಾಡಲೇಬೇಕು ಎಂದು ಈಗ ಮನಸ್ಸಿನಿಂದಾದರೆ ನೆಟ್ಟಗೆ ನಮಸ್ಕಾರ ಅದು ಮಕ್ಕಳು ಜಾಸ್ತಿ ಆಗ್ತದೆ. ಅದು ಯೋಗಾಸನದ ಬಗ್ಗೆ ಎಂಬುದಾಗಿ ಯೋಗಾಚಾರ್ಯ ಹೊಸ ಬಟ್ಟೆ ಉಟ್ಟುಕೊಂಡು ಬಂದಿದ್ದೀನಿ, ನಾನು ಮನೆ ಮುಗಿಸ್ತೇನೆ. ಒಂದು ಹೊಸ ಬಟ್ಟೆ ಹೆಂಗಸರಿಗೆ ಎಷ್ಟು ಸಮಯ ಹೋಗಬೇಕು? ಕಡಿಮೆ ಅಂದ್ರೆ ಒಂದು 50 ವರ್ಷ ಆದರೂ ಬರುವುದಿಲ್ಲ. ಅವರಿಗೆಲ್ಲ ಸೀರೆ ಉಡುವಂತಹ ವಿಧಾನ ಇರುವುದಿಲ್ಲ. ಹೊಸ ಬಟ್ಟೆಯನ್ನು ತರಬೇಕು, ಬಡಿಸಬೇಕು, ಪೆಟ್ಟಿಗೆ ಇರಿಸಬೇಕು, ಕೀಟವಾದ ಮುಸುಗುಳಿಗೆ ಇರಿಸಬೇಕು, ಬೆಳಿಗ್ಗೆ ತಲೆಗೆ ಮೈಗೆಲ್ಲ ಸ್ನಾನ ಮಾಡಿಕೊಂಡು ಬರಬೇಕು, ಪೆಟ್ಟಿಗೆ ಬಾಗಿ ತೆಗಿಬೇಕು, ಹೊಸ ಸೀರೆ ನೋಡಬೇಕು, ಹಳೆ ಸೀರೆ ಉಟ್ಟುಕೊಳ್ಬೇಕು. ಮತ್ತೆ ನಿಮಗೆ ಊಟ ಮಾಡುವ ವಿಧಾನ ಇರುತ್ತಿಲ್ಲ. ಊಟ ಮಾಡುವ ವಿಧಾನವನ್ನು ಉಪ್ಪು ಆಗುವುದಿಲ್ಲ, ಹುಳಿ ಆಗುವುದಿಲ್ಲ, ಸಿಹಿ ಆಗುವುದಿಲ್ಲ, ಕಹಿ ಆಗುವುದಿಲ್ಲ, ಒಗರಾಗುವುದಿಲ್ಲ. ನಾನು ಊಟ ಮಾಡುವುದು ಕೈ ಮತ್ತು ಚಟ್ನಿಯಲ್ಲಿ ಮಾತ್ರ. ಅದು ಹೇಗೆ? ನಡುವೆರಡು ಚಟ್ನಿ ತೋರ್ಬೆರಡು ಹಾಕಿಕೊಳ್ಳುವುದು. ಆವಾಗ ಚಟ್ನಿಗೆ ಚಟ್ನಿ ಹೊಡಿಯುತ್ತದೆ, ಊಟ ಮುಖ್ಯವಾಗ್ತದೆ. ಹೇಗೆ ಕಾಣುವುದಲ್ಲ, ಅದು ನಿತ್ಯವೂ ನೀನು ಧರಿಸಿದ್ರೆ ನನ್ನ ಮನೆಯ ಹೊರತಾಗಿ 50 ವರ್ಷ ಹೋದಾಗ ಎಷ್ಟು ಸಮೀಪದಲ್ಲಿ ಅದನ್ನು ಪೆಟ್ಟಿಗೆ ಜೋಪಾನವಾಗಿಸಿಕೊಳ್ಳುವುದಕ್ಕೆ ನಾನು ಹೊರಟಂತಹ ವೇಳೆಯಲ್ಲಿ ಬಂದು ನಿಂತಿದ್ದೆಲ್ಲ ಏನು ವಿಶೇಷ?
ಅಪ್ಪ ಏನು ಮಗಳೇ? ನೀ ಯಾಕೆ ಹಾಗೆ ನೋಡುದು? ಅಲ್ಲ, ಮಗಳು ಇಷ್ಟು ಚಂದ ಕುಣಿತಾ ಇದ್ದಾಳೆ, ನೀವು ನೆಲವನ್ನೇ ನೋಡ್ತಾ ಇದ್ದೀರಿ. ನೀನು ವಯಸ್ಸಿನಿಂದ ಈಗ ನೋಡುವವರ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದು ಬೇಡ ಅದಕ್ಕೆ ಹೇಳುದು, ಬೀಜದಂತೆ ಗಿಡ, ಅಪ್ಪರಂತೆ ಮಗಳು. ಅಪ್ಪ ಮೊದಲೇ ಕುಣಿದ್ರು, ಮಗಳು ಹೀಗೆ ಕುಣಿದು. ನಾಳೆ ಏನೇನಾಗುವುದು ಯಾರಿಗೆ ಗೊತ್ತುಂಟು? ಅಪ್ಪ ಅದಲ್ಲ, ಇಷ್ಟು ಕುಣಿಯೋದಕ್ಕೆ ಬಲವಾದ ಕಾರಣ ಉಂಟು. ಎಷ್ಟಾದರೂ ನನ್ನ ಅಪ್ಪ ಅಲ್ವಾ? ಅದಲ್ಲ ಅಪ್ಪ, ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿಸಲ ಇದ್ದೀರಿ. ಕೆಳಗೆ ಗಿಡ ಕಚ್ಚಿಕೊಂಡು ಹೋಗ್ತದೋ, ಮೇಲೆ ಗಿಡದ ಕಚ್ಚಿಕೊಂಡು ಹೋಗ್ತದೋ ಎನ್ನುವಂತಹ ಜಾಗೃತಿಯಲ್ಲಿ ನನ್ನನ್ನು ಸಾಕಿಸಲ ಇದ್ದೀರಿ. ಅಪ್ಪ ನನಗೆ ಹೇಗಿದ್ದೇನೆ? ಅದಲ್ಲಪ್ಪ, ನೋಡೋದಕ್ಕೆ ಹೇಗಿದ್ದೇನೆ ಚೆನ್ನಾಗಿದ್ದಾಳೆ ಅಲ್ವಾ? ಅಪ್ಪ ಬೇಕಾದಷ್ಟು ವಿದ್ಯೆಯನ್ನು ಕಲಿತಿದ್ದೇನೆ. ವಿದ್ಯೆ ಕಲಿತು ಮೊನ್ನೆ ನಾನು ಮನೆಗೆ ಬಂದದ್ದು. ಅಪ್ಪ ನನಗೊಂದು ಆಸೆ ಆಯ್ತು, ಮನೆಯಲ್ಲಿ ಕೂತು ಕೂತು ಬೇಸರ ಆಯ್ತಲ್ಲ, ಒಮ್ಮೆ ಹೀಗೆ ತಿರುಗಾಡಿ ಬರೋದು ಹೊರಟದಪ್ಪ. ದೊಡ್ಡವರ ಮನೆ ಹೆಣ್ಣುಮಕ್ಕಳಿಗೆ ಅಲ್ವಾ? ಮನೆಯಲ್ಲಿ ಕುಳಿತು ಬೇಸರ ಬಡವರ ಮನೆ ಹೆಣ್ಣುಮಕ್ಕಳಿಗೆ ಆ ಸಮಸ್ಯೆ ಇರುವುದಿಲ್ಲ. ಯಾಕೆ? ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ ಬಗ್ಗಿಸಿ ಅಂತ ಅವನನ್ನು ನೆಟ್ಟಗೆ ಮಾಡುವುದಷ್ಟು ಸಾಧ್ಯವಾಗವರಿಗೆ ಕೆಲಸ ಇರ್ತದೆ, ಅಂತ ಮನಸ್ಸಿಗೆ ಬೇಸರ ಅಲ್ವಾ? ಆದ್ರೆ ಒಂದು ಮಗಳ ಮನಸ್ಸಿಗೆ ಯಾವಾಗಲೂ ಬೇಸರ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ಮನೆಯ ಎದುರಿನಲ್ಲೇ ಉಪವನವನ್ನು ನಿರ್ಮಿಸಿದ್ದೀರಿ. ಹೌದಾ? ಒಮ್ಮೆ ಉಪವನವನ್ನು ಹೀಗೆ ತಿರುಗುವಂತ ಮುಂದೆ ಹೋದಪ್ಪ. ಆ ಉಪವನಕ್ಕೆ ಶೋಭೆ ಬರುವುದಕ್ಕಾಗಿ ಒಂದೇ ಒಂದು ಕೊಳ, ತಿಳಿಗೊಳ. ಆ ಕೊಳಕ್ಕೆ ಶೋಭೆ ಬರಬೇಕೆನ್ನುವಂತಹ ಉದ್ದೇಶದಿಂದ ಒಂದೇ ಒಂದು ಹಂಸ, ಅದು ಗಂಡು ಹಂಸ ಅಲ್ಲ ಹೆಣ್ಣು ಹಂಸವಾ ಅಂತ. ಅಪ್ಪ ನಾನು ಹೀಗೆ ತೋಟದಲ್ಲಿ ತಿರುಗುವಂತಹ ಸಂದರ್ಭದಲ್ಲಿ ಕೊಳದಲ್ಲಿರುವಂತಹ ಹಂಸವು ನೀರನ್ನು ಬಿಟ್ಟು ದಡದ ಮೇಲೆ ಕುಳಿತುಕೊಂಡಿದೆ. ಹೌದಪ್ಪ, ನಾನು ಆಲೋಚನೆ ಮಾಡುದು, ಇಷ್ಟು ಒಳ್ಳೆ ನೀರುಂಟು, ನೀರಿನಲ್ಲಿ ಹಾಯಾಗಿ ಈಜುತ್ತಾ ಬದುಕುವುದು ಬಿಟ್ಟು ದಡದ ಮೇಲೆ ಯಾಕೆ ಕುಳಿತುಕೊಂಡಿದೆ? ಆಗ ನನಗಂತಾಯ್ತು, ಎಷ್ಟಿದ್ರೂ ಒಂದು ಹೆಣ್ಣು ಹಂಸ ಅಲ್ವಪ್ಪ. ಆ ಹೆಣ್ಣು ಹಂಸಕ್ಕೆ ಒಂದು ಗಂಡು ಹಂಸ ಜೋಡಿ ಮಾಡಿ ಬಿಟ್ಟಿದ್ರೆ ಒಳ್ಳೇದಾಗ್ತಿರ್ಲಿಲ್ವಪ್ಪ. ಹಾಗಾಗಿ